ಕೇರಳದಲ್ಲಿ ಮೀನು ಮಾರಾಟ ಮಾಡಿ ತಂದಿದ್ದ ಹಣ ಇನ್ನೇನು ಮಾಲಕರ ಕೈ ಸೇರುವಷ್ಟರಲ್ಲೇ ಲಪಟಾಯಿಸಲಾಗಿದೆ. ಈ ಕಳವು ದೃಶ್ಯಾವಳಿ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳವಾಗಿದ್ದು ಬರೋಬ್ಬರಿ 3,62,000 ರೂಪಾಯಿ. ಹೌದು, ಸುಲೇಮಾನ್ ಎಂಬುವವರು ಕೇರಳದಲ್ಲಿ ಮೀನು ಮಾರಾಟ ಮಾಡಿ ಬಂದ ಹಣವನ್ನ ಮೊಹಮ್ಮದ್ ಶಾಮೂನ್ಗೆ ನೀಡಿ ಮಾಲಕರಿಗೆ ನೀಡುವಂತೆ ಹೇಳಿತು. ಅದರಂತೆ ಶಾಮೂನ್ 3,62,000 ಮೊತ್ತವನ್ನ ಸ್ಕೂಟಿಯ ಡ್ಯಾಶ್ ಬೋರ್ಡ್ನ ಮೇಲಿಟ್ಟಿದ್ದು, ಮೀನುಗಾರಿಕಾ ಬಂದರಿನ ಕಚೇರಿಗೆ ತೆರಳಿದ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಆಗಂತಕರು ಬಂದು ಡ್ಯಾಶ್ ಬೋರ್ಡ್ನಲ್ಲಿದ್ದ ಹಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಕಳ್ಳರ ಈ ಕೃತ್ಯ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.